ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸನಾತನಿ ನಾಗರಿಕರೊಬ್ಬರು ಸಿಜೆಐ ಬಿಆರ್ ಗವಾಯಿ ಅವರತ್ತ ಶೂ ಎಸೆದ ಪ್ರಕರಣ ನಡೆಯಿತು. ಆರೋಪಿಯನ್ನ ಸ್ಥಳದಲ್ಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಇಂತಹ ನಡವಳಿಕೆ ಸುಪ್ರೀಂ ಕೋರ್ಟ್ನಲ್ಲಿ ನೋಡುವ ಕೊನೆಯ ವ್ಯಕ್ತಿ ನಾನು. ಮುಂದೆಂದೂ ಅದು ನಡೆಯದು ಎಂದು ಹೇಳಿದ ಸಿಜೆಐ ಗವಾಯಿಯವರು ಪ್ರಕರಣದ ವಿಚಾರಣೆಯನ್ನ ಮುಂದುವರೆಸಿದರು. ಮುಖ್ಯ ನ್ಯಾಯಮೂರ್ತಿಯವರು ವಿಚಾರಣೆ ಆರಂಭಿಸುತ್ತಿದ್ದಂತೆಯೇ ಹಿರಿಯ ನಾಗರಿಕರೊಬ್ಬರು ಭಾರತವು ಸನಾತನದ ಅಪಮಾನವನ್ನ ಸಹಿಸುವುದಿಲ್ಲ ಎಂದು ಘೋಷಣೆಯನ್ನ ಕೂಗಿದ್ದರು. ಅಷ್ಟೇ ಅಲ್ಲ, ಹಾಗೆ ಕೂಗಿದ ವ್ಯಕ್ತಿ ಸಿಜೆಐ ನ್ಯಾಯಪೀಠದತ್ತ ಶೂ ಅನ್ನ ಎಸೆದರು. ಆದರೆ ಹಾಗೆ ಎಸೆದ ಶೂ ಗುರಿ ಮುಟ್ಟುವಲ್ಲಿ ವಿಫಲವಾಯಿತು. ವಕೀಲರುಗಳಿಗೆ ಕಿಶೋರ್ ರಾಕೇಶ್ ಎಂಬ ಹೆಸರಿನ ಕಾರ್ಡನ್ನು ತೋರಿಸಿದ್ದ. ಸಿಜೆಐ ಅವರನ್ನ ಗುರಿಯಿರಿಸಿ ಬಂದ ಕಾರಣ ಗೊತ್ತಾಗಲಿಲ್ಲ. ಪೊಲೀಸರು ತನಿಖೆ ಹಾಗೂ ವಿಚಾರಣೆಯನ್ನ ನಡೆಸಿದ್ದಾರೆ. ಇಷ್ಟಾದರೂ ಸಿಜೆಐ ತುಂಬಾ ಸಹಜವಾಗಿ ನಡೆದುಕೊಂಡರು ಎಂದು ಅಲ್ಲಿದ್ದ ವಕೀಲರೊಬ್ಬರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದಿಲ್ಲಿ. ದೀಕ್ಷಾ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ನನ್ನ ಫ್ರೆಂಡ್ ಮದುವೆ ಇದೆ. ನನ್ನ ಕೂದಲು ನೋಡು, ಮುಖ ನೋಡು, ಎಲ್ಲ ಹಾಳಾಗೋಗಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅಷ್ಟೇ ತಾನೆ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ಅತ್ತವರದ ಐವರಿ ಹೆವೆನ್ ರೋಸ್ ಅಲ್ಲಿ ಆಫರ್ಸ್ ಕೊಡ್ತಿದ್ದಾರೆ. ಹೌದಾ? ನೀನೇನಾದ್ರೂ 5000 ಸರ್ವಿಸ್ ತಗೊಂಡ್ರೆ 2000 ಸರ್ವಿಸ್ ಫ್ರೀ. ಅದೇ ನೀನೇನಾದ್ರೂ 10,000 ಸರ್ವಿಸ್ ತಗೊಂಡ್ರೆ 4000 ಸರ್ವಿಸ್ ಫ್ರೀ. ಎಷ್ಟು ದಿನ ಇದೆ ಆಫರ್? 3 months ವರೆಗೂ ಇದೆ. ಇದು ನೀನ್ ಮಾತ್ರ ಅಲ್ಲ, ನಿನ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಹೌದಾ? ಹಾಗಾದ್ರೆ ನಾನು ಇವತ್ತೇ ಐವರಿ ಹೆವೆನ್ ರೋಸ್ಗೆ ಹೋಗ್ತೀನಿ. ಫಂಕ್ಷನ್ಗೆ ರೆಡಿ. ನೀವೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಈಗಲೇ ವಿಸಿಟ್ ಮಾಡಿ ಹೆವೆನ್ ರೋಸ್.